2024ರ ಚುನಾವಣೆಯ ನಂತರ ಈ ದೇಶದಲ್ಲಿ 50 ರಾಜ್ಯಗಳು ಉದಯವಾಗುತ್ತದೆ. ಈ ಬಗ್ಗೆ ಮೋದಿ ಚಿಂತನೆ ನಡೆಸಿದ್ದು ಅದರ ಸಿದ್ಧತೆ ನಡೆಯುತ್ತಿದೆ. 2.5 ಕೋಟಿ ಇದ್ದ ಜನಸಂಖ್ಯೆ ರಾಜ್ಯದಲ್ಲಿ 6.5 ಕೋಟಿ ಆಗಿದೆ. ಇದರ ಅರ್ಥ ಜನಸಂಖ್ಯೆ ಬೆಳೆದಂತೆ ರಾಜ್ಯವನ್ನು ಇಬ್ಬಾಗ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ 2, ಉತ್ತರ ಪ್ರದೇಶ 5 ರಾಜ್ಯ ಮತ್ತು ಮಹಾರಾಷ್ಟ್ರ 3 ರಾಜ್ಯ, ಹೀಗೆ ಇಡೀ ದೇಶದಲ್ಲಿ ಒಟ್ಟು 50 ರಾಜ್ಯ ನಿರ್ಮಾಣವಾಗಲಿದೆ. ಈ ಬಗ್ಗೆ ದೇಶದ ಪ್ರಧಾನಿಗಳು ಚಿಂತನೆ ನಡೆಸಿದ್ದಾರೆ ಎಂಬುದು ನನ್ನ ಅನಿಸಿಕೆ ಎಂದು ಬೆಳ್ತಂಗಡಿಯ ವೇಣೂರಿನಲ್ಲಿ ಅರಣ್ಯ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಧ್ವನಿ ಎತ್ತಿದ್ದೇನೆ, ಮುಂದೆ ಎತ್ತುತ್ತೇನೆ. ಆದರೂ ಅಖಂಡ ಕರ್ನಾಟಕದಲ್ಲಿ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳನ್ನು ಎಚ್ಚರಿಸ್ತೇನೆ. ಅದು ಬಿಟ್ಟರೆ ನಾವು ಪ್ರತ್ಯೇಕ ರಾಜ್ಯ ಕೇಳುತ್ತಿಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ ಪ್ರಧಾನಿ ಚಿಂತನೆ ಮಾಡಿದ್ದಾರೆ ಎಂದು ಉಮೇಶ್ ಕತ್ತಿ ಹೇಳಿದರು. ಧರ್ಮಾಧಿಕಾರಿಗಳು ಮತ್ತು ನಾವೆಲ್ಲ ಕೂಡಿ ಶಿಕ್ಷಣ ಮಾಡಿದ್ವಿ. ಇವತ್ತು ರಾಜ್ಯದಲ್ಲಿ ಮಳೆಗಾಲ ಪ್ರಾರಂಭ ಆಗಿದೆ. ಇದ್ರ ಜೊತೆ ಗಿಡ ನೆಡುವ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇವತ್ತು ಕಾರ್ಯಕ್ರಮ ಮಾಡಿ ಗಿಡ ನೆಡುವ ಕಾರ್ಯಕ್ರಮ ಹಾಕಿದೆವು. ಈ ರೀತಿ ರಾಜ್ಯದ ಜನ ಸೊಸೈಟಿ ಎಲ್ಲ ಸಮಾಜದವರು ಕೂಡಿ ಗಿಡ ಮರಗಳು ನೆಡೋದು ಮತ್ತು ಹಣ್ಣು ಕಾಯಿ ಹಬ್ಬಂಥ ಗಿಡಗಳನ್ನು ನೆಡೋದು ಭಾಳ ಉತ್ತಮ ಅಂತ ಹೇಳಿ ಹೇಳಿಕೆ ಮಾಡಿ ಮಾಡಬೇಕಂತ ತೀರ್ಮಾನಿಸಿದ್ದಾರೆ. ಅದರ ಬಗ್ಗೆ ಚಿಂತನೆ ನಡೀತಾ ಇದೆ. 24ನೇ ಪಾರ್ಲಿಮೆಂಟ್ ಮುಗಿದ ಮೇಲೆ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಕರ್ನಾಟಕ 2.5 ಕೋಟಿ ಇದ್ದಂಥ ಜನಸಂಖ್ಯೆ ಇವತ್ತು 6.5 ಕೋಟಿ ಬೆಳೆದಿದೆ. ಇದರ ಅರ್ಥ ಜನಸಂಖ್ಯೆ ಹೆಂಗೆ ಬೆಳೆದಿದ್ದು ಹಂಗೆ ದೇಶವನ್ನು ಇಬ್ಬಾಗ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ರಾಜ್ಯಗಳನ್ನ ನಿರ್ಮಾಣ ಮಾಡೋದಾಗುತ್ತೆ. ಕರ್ನಾಟಕದಲ್ಲಿ 2 ರಾಜ್ಯಗಳಾಗಲಿ, ಉತ್ತರ ಪ್ರದೇಶದಲ್ಲಿ 4 ರಾಜ್ಯಗಳಾಗಲಿ, ಮಹಾರಾಷ್ಟ್ರದಲ್ಲಿ 3 ರಾಜ್ಯಗಳಾಗಲಿ, ಈ ರೀತಿ ವಿಂಗಡಣೆ ಮಾಡೋದ್ರ ಜೊತೆಗೆ 50 ರಾಜ್ಯಗಳನ್ನ ವಿಂಗಡಣೆ ಮಾಡೋದು ಕೇಂದ್ರ ಸರ್ಕಾರ ನಮ್ಮ ದೇಶದ ಪ್ರಧಾನಿಗಳು ಚಿಂತನೆ ಮಾಡಿದೆ ಅಂತೇಳಿ ನನ್ನ ಅನಿಸಿಕೆ. ಉತ್ತರ ಕರ್ನಾಟಕ ಶಾಸಕರು ತಾವೇನಾದರೂ ಮಾತಾಡ್ತೀರಾ ಬೇರೆ ಬೇರೆ ಪಕ್ಷ ಹೇಳಿಕೆ ಇಚ್ಛೆ ಮಾಡ್ತೀವಿ. ಆದರೂ ಇವತ್ತು ಅಖಂಡ ಕರ್ನಾಟಕದಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳನ್ನ ಎಚ್ಚರಗೊಳಿಸುವಂಥ ಕಾರ್ಯಕ್ರಮ ನನ್ನ ಕೂಗಿನಿದೆ. ಅದ್ರ ಹೊರತ ಅದು ಬಿಟ್ಟು ನಾವು ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇಲ್ಲ. ಹಿಂದೇನೋ ಕೇಳಿದ್ದೆ. ಆವತ್ತು ನಮ್ಗೆ ಆದಂಥ ತೊಂದರೆಗಳಿಂದ ಈಗ ನೋಡಿ 170 TMC ಇರು ಕಾವೇರಿ, 1700 TMC ಇರು ಕೃಷ್ಣ, ಅದ್ರ ಬಗ್ಗೆ ಚಿಂತನೆ ಇಲ್ಲ ಅಂತ ನನ್ನ ಅನಿಸಿಕೆ. ಅದು ಕೇಳಿದ್ದೆ. ಈಗ ಅದ್ರ ಬಗ್ಗೆ ಆಲ್ಮಟ್ಟಿ ಎತ್ತರಗೊಳಿಸ್ಬೇಕು, 554 ನಿಲ್ಲಿಸ್ಬೇಕು ನೀರು, ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ